ಕಾರಣದಿಂದ ತುಂಬಿರುವ ನಮ್ಮ ಗಿರಿರಾಜ ಪಟ್ಟಣದಲ್ಲಿ ಎಲ್ಲರೂ ಹಾಯಾಗಿ ನಿದ್ರಿಸುತ್ತಿರುವಂತಹ ಕಾಲ ಇದ್ದಕ್ಕಿದ್ದ ಹಾಗೆ ಕೇಳಿಸಿದ ಭಯಂಕರವಾದ ಶಬ್ದ ಗುಡುಗು ಗುಡುಗಿತ್ತು. ಸಿಡಿಲಿನ ಅಪ್ಪರವ ಅಲ್ಲ ಉಲ್ಕಾಪಾತವು. ಒಂದು ಕಡೆಯಿಂದ ಕಾಗೆ ಗೂಗೆಗಳ ಚೀರಾಟವಾದರೆ ನರಿನಾಯಿಗಳ ಬೊಬ್ಬಾಟ ಇನ್ನೊಂದು ಕಡೆಯಲ್ಲಿ. ಏನಿದರ ರಹಸ್ಯ? ಮಾಗಧ ಎನ್ನುವ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಗಡಗಡನೆ ನಡುಗುವಂತ ಇತಿಹಾಸವನ್ನ ಸೃಷ್ಟಿ ಮಾಡಿಸಿದವನು ಜಗಜ್ಜಟ್ಟಿ ಜರಾಸಂಧ. ಆದರೆ ಈ ದಿವಸದ ಈ ಘಟನೆ ನಾನೇ ಮುಳುಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಯಾಕೆ ಸ್ವಾಮಿ ಒಳ್ಳೆಯದಾಗ್ಲಪ್ಪ. ನಡೆದಿರುವಂತಹ ಘಟನಾವಳಿಗಳು ತಮಗೂ ವೇದ್ಯ ತಾನೆ. ಯಾಕೆ ಹೀಗಾಯಿತು ಎನ್ನುವುದು ಅರ್ಥ ಆಗಲಿಲ್ಲ. ಇದಕ್ಕೆ ಕಾರಣ ಏನು? ಯಾರಿಂದ ಹೀಗಾದುದು? ಪರಿಹಾರದ ಮಾರ್ಗ ಇದ್ರೆ ತಾವೇ ಸೂಚಿಸಬೇಕು. ಲಾಲಿಸ್ಬೇಕಯ್ಯ. ಹೇಳಿ. ಇದು ರಾಜಾರಿಷ್ಟದ ಮುನ್ಸೂಚನೆ. ಇದು ರಾಜಾರಿಷ್ಟ. ಹೌದು. ಹಾಗಾದ್ರೆ ಇದರಿಂದ ಆಗುವ ಅಪಾಯ ಅನಾಹುತ ಎಲ್ಲವೂ ಅರಸನಾದ ನನಗೆ. ಹೌದು. ಇದಕ್ಕೆ ಪರಿಹಾರ ಯಾವುದೂ ಇಲ್ಲವೇ ಸ್ವಾಮಿ? ಪರಿಹಾರ ಉಂಟಪ್ಪ. ಇದಕ್ಕೆ ಪರಿಹಾರ ಆಗ್ಬೇಕು ಅಂತ ಅದು ನಾನು ಹೇಳಿದಾಗ ನೀನು ಕೇಳಬೇಕು. ನೀವು ಹೇಳಿದ ಹಾಗೆ ಕೇಳ್ತೇನೆ. ಇದನ್ನು ಪರಿಹಾರ ಮಾಡಿ. ಅಲ್ಲ, ಇಲ್ಲಿವರೆಗೆ ಕೇಳಿದ್ದೀಯ, ಮುಂದೆ ಕೇಳ್ತೀಯ ಎನ್ನುವಂತ ಭರವಸೆ ಉಂಟು ನನಗೆ. ಯಾವ್ದು ಮಾಡಬೇಕು? ಯಾವುದು ಅಂದ್ರೆ ತಂಡೂಲ ಪ್ರಸ್ಥದಲ್ಲಿ ಒಂದು ಶಾಂತಿಯನ್ನು ಮಾಡಬೇಕು ನೀನು. ಶಾಂತಿ? ಅದ್ಭುತ ಶಾಂತಿ. ಅದ್ಭುತ ಶಾಂತಿ. ಹೌದು. ಇಲ್ಲಿಯವರೆಗೆ ಅನೇಕ ಶಾಂತಿಯ ಬಗ್ಗೆ ನಾವು ಕೇಳಿದ್ದೇವೆ. ಹೀಗೊಂದು ಅದ್ಭುತ ಶಾಂತಿ ಉಂಟು ಎನ್ನುವುದೇ ಗೊತ್ತಿರಲಿಲ್ಲ. ಇಂಥ ಕಷ್ಟ ನಮ್ಮ ನಾಡಿಗೆ ಇವತ್ತಿನವರೆಗೂ ಬಂದಿದ್ದಿಲ್ವಲ್ಲ, ಆದ್ರಿಂದ ನಾವು ಮಾಡ್ಲಿಲ್ಲ. ಯಾವ ರೋಗಕ್ಕೆ ಯಾವ ಔಷಧಿ? ಹೌದು. ಸಮಸ್ಯೆಗೆ ತಕ್ಕ ಪರಿಹಾರ. ಹೌದು. ಇದಕ್ಕೆ ಏನೇನಾಗಬೇಕು ಹೇಳಿ? ನಮ್ಮ ನಾಡಿನಲ್ಲಿರುವಂತಹ ಪ್ರತಿಯೊಬ್ಬರು ಬ್ರಾಹ್ಮಣರನ್ನು ಕರೆಸಿಕೊಳ್ಬೇಕು. ಮನೆಗೆ ಹೋಗಿ ಬರ್ತೇನೆ. ಅದು ಹೇಳುವುದೇ ಬೇಡ, ನೀ ಎಷ್ಟು ಮಾಡ್ತೀನಿ ಅಂತ ಗೊತ್ತುಂಟು ನನಗೆ. ಎಲ್ಲ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ದಾನ ಮಾಡಬೇಕು. ಗೋದಾನ, ಭೂದಾನ, ವಸ್ತ್ರದಾನ ಎಲ್ಲ ಮಾಡಿದ್ದೆ ಹೌದು ಅಂತ ಆದ್ರೆ ನಿನ್ನ ಕಷ್ಟ ಪರಿಹಾರ ಆದ ಹಾಗೆ. ಅಂದ್ರೆ ಬಂದವರಿಗೆ ನಾವೇ ಕೊಡ್ಬೇಕು. ಹೌದೌದು. ಅವರಿಂದ ನಾವೇನು ಪಡೆಯುವ ಹಾಗಿಲ್ಲ. ಸದ್ಯಕ್ಕೆ ನೀನೇನು ಪಡೆಯುವುದು ಬೇಡ. ಸರಿ ಸರಿ. ಒಟ್ರು ಪ್ರೀತಿಯಿಂದ ಕೊಟ್ರೆ ಸ್ವೀಕಾರ ಮಾಡು, ತೊಂದರೆ. ಅದು ದೇವರ ಪ್ರಸಾದ ಎನ್ನುವುದಾಗಿ ಸ್ವೀಕಾರ ಮಾಡು. ಆದೀತು. ನನ್ನ ಮುಂದಾಳತ್ವದಲ್ಲೇ ಎಲ್ಲ ಕಾರ್ಯಕ್ರಮ ನಡೀತದೆ. ನಮೋ ನಮಃ. ಒಳ್ಳೆಯದಾಗ್ಲಪ್ಪ.
ಅದಕ್ಕೆ ಕಾರಣ ಉಂಟಾಗಿರುವಂತಹ ಈ ಉತ್ಪಾತ, ಇಂತಹ ಒಂದು ಭೀಕರ ಅನುಭವ ನನ್ನ ಜೀವನದಲ್ಲಿ ಕೇಳಿದ್ದು ಪ್ರಥಮ. ಹಾಗಾಗಿಯೇ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಬ್ರಾಹ್ಮಣೋತ್ತಮರು ಸೂಚಿಸಿದ್ರಲ್ಲ, ಅದ್ಭುತವಾದ ಶಾಂತಿ. ಹಾಗಾದ್ರೆ ಬ್ರಾಹ್ಮಣರನ್ನ ಕರೆಯಿಸಿ ದಾನ ಧರ್ಮಗಳಿಂದ ಅವರನ್ನು ಸಂತೃಪ್ತಿಗೊಳಿಸಿ ತನ್ಮೂಲಕವಾಗಿ ಈ ಕಾರ್ಯದಲ್ಲಿ ಯಶವನ್ನ ಪಡೆಯಬಹುದು. ಹಾಗಾಗಿ ಸಂತೋಷಗೊಂಡಿದ್ದೇನೆ. ವಿಧಿಸುವೆ ಘನ ಶಾಂತಿಯನ್ನು. ಅದಾಗಬೇಕು ಅಂತಾದ್ರೆ ಈಗ ಅಲ್ಲ, ಸಾಗಬೇಕು ಅಂತಾದ್ರೆ ಈಗ ಅಲ್ಲ, ಈ ರಾತ್ರಿಯನ್ನು ಉತ್ತರಿಸಬೇಕು. ಭಗವಾನ್ ಬಾಲಭಾಸ್ಕರ ದೇವ ಹೊಂದಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಆ ಸಮಯಕ್ಕೆ ವ್ಯವಸ್ಥೆಗೊಳಿಸ್ತೇನೆ. ಆ ಭೀಕರ ಅನುಭವ ಕಂಡು ಭಯಗ್ರಸ್ತನಾಗಿರುವಂತಹ ಮಾಗಧ ಮುಂದೇನು ಎನ್ನುವುದಾಗಿ ಆಲೋಚಿಸಿ ಬ್ರಾಹ್ಮಣ ಪ್ರಣೀತವಾಗಿರುವಂತಹ ಅದ್ಭುತವಾದ ಶಾಂತಿ, ಆ ಕಾರಣಕ್ಕಾಗಿ ಮೊದಲಾಗಿ ಹೇಳಿ ಕಳುಹಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಬಂದು ಸಹಕರಿಸಬೇಕು. ಏನೋ ನಮಗೊಂದು ಕಷ್ಟ, ಇದನ್ನ ಪರಿಹರಿಸುವ ಸಂಪೂರ್ಣ ಹೊಣೆಗಾರಿಕೆ ನಿಮ್ಮ ಮೇಲೆ ಇರಿಸಿದ್ದೇನೆ. ನಮ್ಮ ನಿವೇದನೆಯೇ ಅದು. ಸಂತೋಷವಾಗುತ್ತಾ ಇದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾದ್ರೆ ಈ ರೀತಿಯ ಪ್ರತಿಫಲ ಯಾರಿಗಾಗಿ, ಯಾಕಾಗಿ? ಎಲ್ಲರಿಗೂ ಕುತೂಹಲ. ನೋಡೋಣ ಮಾಗದ
ನೋಡುವ ಒಂದು ಮಾಗದ ಇವತ್ತು. ಅಂದರೆ ನಿನ್ನಯ ಭೀಕರ ಅಲೆಗೆ ತತ್ತರಿಸಿ ಹೋಗಿರುವಂತಹ ಜರಾಸಂಧನನ್ನ ಕಂಡರು. ಆ ಮೂಲಕವಾಗಿ ಮುಂದೇನು ಎನ್ನುವುದಾಗಿ ತಿಳಿಸುವುದಕ್ಕೆ ಈ ದಿವಸ ಬ್ರಾಹ್ಮಣರನ್ನೆಲ್ಲ ಕರೆಯಿಸಿದಾಗ ಅವರ ಆಶೀರ್ವಾದವನ್ನು ಪಡೆಯುವಲ್ಲಿ ತಲೆಯನ್ನ ಬಾಗಿದ್ದೇನೆ. ತಂಡೋಪತಂಡವಾಗಿ ಅದು ಇರುವೆಗಳ ಸಾಲಿನಂತೆ ತಾ ಮುಂದೆ ಎನ್ನುವುದಾಗಿ ಪರಿಜನ ಸಹಿತೊಪ್ಪಿ ಬಂದವರೆಲ್ಲರೂ ರಾಜನ ಏಳಿಗೆಯನ್ನ ನಾಡಿನ ಏಳಿಗೆಯನ್ನು ಬಯಸಿ ಬಂದವರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಬಂದವರೆಲ್ಲರಿಗೂ ಯೋಗ್ಯವಾದಂತಹ ಆಸನವನ್ನು ನೀಡಿದ್ದೇವೆ. ಎಲ್ಲಿಯೂ ಬರಿದಾದ ಆಸನ ಕಾಣುವುದಿಲ್ಲ. ಹಾಗಂತ ಬರುವವರ ಸಂಖ್ಯೆ ಇನ್ನೂ ಕಡಿಮೆ ಆಗಲಿಲ್ಲ. ನೋಡೋಣ, ಬರ್ಲಿ. ಪ್ರತೀಕ್ಷೆಯಲ್ಲಿ ಆಸನದಲ್ಲಿ ಅಲಂಕೃತನಾದವ ನಾನು. ಈ ಕಡೆಯಲ್ಲಿ ನೋಡ್ತೇನೆ, ಮೂವರು ಬ್ರಾಹ್ಮಣರು ನನ್ನತ್ತಲೇ ಧಾವಿಸಿ ಬರ್ತಾ ಇದ್ದಾರೆ. ತೇಜೋಪುಂಜರಾಗಿರುವಂತಹ ಇವರನ್ನ ಕಂಡಾಗ ಸಹಜವಾಗಿ ಭಕ್ತಿಯ ಭಾವನೆ. ಹಾಗಾಗಿ ಬ್ರಾಹ್ಮಣೋ ಮಮ ದೇವತಾ, ಆ ಅಭ್ಯುದಯಕ್ಕಾಗಿ ಆ ಭಾವದಿಂದಲಾಗಿ ಕುಳಿತ ಆಸನದಿಂದ ಮೇಲೆದ್ದೆ ಅವರ ಪುರಾಣವನ್ನು ನಾವು ಗುರುತಿಸಿದ್ದೇವೆ ಎನ್ನುವುದರ ದ್ಯೋತಕವಾಗಿ ನಮಸ್ಕಾರ ಕೊಟ್ಟಿದ್ದೇನೆ. ನಮಸ್ಕಾರ. ಅಷ್ಟೇ ಸಾಕಾಗ್ತದ? ಎಲ್ಲಿಂದ ಬಂದವರು, ಎಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೋ, ಏನವರ ಕುತೂಹಲವೋ, ಸ್ವಲ್ಪ ಉಭಯ ಕುಶಲೋಪರಿ.
ದಿನವ ಇಚ್ಛಿಸುತ್ತಿದ್ದವ ಬ್ರಾಹ್ಮಣೋತ್ತಮರು ಬರಬೇಕು ಸ್ವಾಮಿ. ಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ನಿಮ್ಮ ಬರೋಣದಿಂದ ಬಹಳ ಸಂತೋಷವಾಯಿತು. ನಿಮ್ಮ ಆಗಮನ ಎನ್ನುವುದು ಎಲ್ಲದ ಮುದವನ್ನು ನೀಡಿದೆ. ಈ ಭೂಲೋಕದಲ್ಲಿ ಮಾತಾಡುವ ದೇವರು ಅಂದರೆ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣ ಶ್ರೇಷ್ಠರು ನಮ್ಮ ಪುರವನ್ನು ಸೇರಿದ್ದೀರಿ ಅಂತ ಆದರೆ ನಮ್ಮ ಬದುಕೆ ಪಾವನವಾದ ಹಾಗೆ, ನಮ್ಮ ಬಾಳು ಭವ್ಯತೆಯನ್ನು ಕಂಡ ಹಾಗೆ. ಎಲ್ಲಿಂದ ಬಂದವರೋ ಏನೋ, ಎಷ್ಟು ದೂರದಿಂದ ಬಂದಿದ್ದೀರೋ ಏನೋ. ಹಾಗಂತ ಇಲ್ಲಿ ಯಾವುದೇ ದಾಕ್ಷಿಣ್ಯ ಬೇಡ. ಆರೋಗ್ಯವೇ, ನೀವು ಕ್ಷೇಮ ಎನ್ನುವುದು ನಿಮ್ಮ ಮುಖ ನೋಡಿದಾಗ ಗೊತ್ತಾಗ್ತದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಹೆಂಡತಿ, ಮಕ್ಕಳು ಇತ್ಯಾದಿ ವಗೈರೆ ಮುಂತಾದವು ಆಚೆ ಈಚೆ ಮನೆಯಲ್ಲೆಲ್ಲ ಇಲ್ಲ. ಪಾಪ, ಯಾವುದಕ್ಕೂ ದಾಕ್ಷಿಣ್ಯ ಮಾಡಿಕೊಳ್ಳುವುದು ಬೇಡ. ಏನು ಬೇಕು ಅದನ್ನು ಕೇಳಿ ಪಡೆದು ನಮ್ಮನ್ನು ಪುನೀತರನ್ನಾಗಿಸಬೇಕು. ನಿಮ್ಮಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇವರೊಬ್ಬರಲ್ಲಿಯೇ ಉಂಟು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಏನಾದರೂ ಒಂದು ಸ್ವಲ್ಪ ನುಜ್ಜುಗುಜ್ಜು ಉಂಟ, ಆ ದೇಹವನ್ನು ಅಷ್ಟು ಪರಿಪೂರ್ಣವಾಗಿ ಪಕ್ವವಾಗಿ ರೂಪಿಸಿಕೊಂಡಿದ್ದಾರೆ. ಎಲ್ಲೂ ಬಹಳ ಮೈಕೈ ನೋವು ಮಾಡಿಕೊಂಡವರು ಅಲ್ಲ. ಅಲ್ಲೇ ನಿಂತಲ್ಲೇ ಟಿಕೆಟ್ ಬೇಕು ಬೇಕು ಆಕ್ಷೇಪ ಮಾಡಿದ್ದಲ್ಲ. ಭಾಳ ಹಾರಬಾರ್ದು. ಭಾಳ ಹಾರ್ದವ ಭಾಳ ಬೇಗ ನಿಲ್ಲಿಸ್ತಾನೆ ಅಂತಲೇ ಲೆಕ್ಕ. ಆ ಮಟ್ಟಿಗೆ ಇದು ತೊಂದರೆ ಇಲ್ಲ. ಒಂದು 90ರವರೆಗೂ ಏನು ತೊಂದರೆ ಇಲ್ಲ. ಹರಸಬೇಕು, ಹಾರೈಸಬೇಕು, ದಾಕ್ಷಿಣ್ಯ ಬೇಡ. ಬೇಕಾದ ಆಸನ ಉಂಟು. ಓಯ್ ನಮಸ್ಕಾರ. ಓಯ್ ನಿಮಗೆ ಇವರು ಪಾಪ ಬಹಳ ಸಾತ್ವಿಕರು, ಸಂಭಾವಿತರು. ಆ ಮುಖ ನೋಡಿದರೆ ಅರ್ಥ ಆಗ್ತದೆ ಯಾವ ರಗಳೆಗೆ ಹೋಗುವವರಲ್ಲ. ಹಾಗಂತ ದಾಕ್ಷಿಣ್ಯ ಬೇಡ. ನಿಮಗೆ ಏನು ಬೇಕು ನಿಮ್ಮ ಮನೆ ಎನ್ನುವುದಾಗಿ ಭಾವಿಸಿ ಇದನ್ನು ಪಡೆಯಬೇಕು. ನಮ್ಮನ್ನು ಹರಸ. ಯೋಚಿಸಿದನು ಮನದೊಳಗೆ ಆಶ್ಚರ್ಯ ಇದು. ಯಾಕೆ ಇವರಲ್ಲಿ ಇಂತಹ ವ್ಯತ್ಯಾಸ? ನೋಡುತ್ತಾ ಇರುವ ಹಾಗೆ ಯಾಕೋ ಸಾವಿರ ಸಂಖ್ಯೆಯಲ್ಲಿ ಬಂದಿರುವಂತಹ ಬ್ರಾಹ್ಮಣರನ್ನು ಉಪಚರಿಸಿದ್ದೇವೆ. ಅವರನ್ನು ಗೌರವಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವ ಬ್ರಾಹ್ಮಣರನ್ನು ಕಂಡಾಗಲೂ ಅನುಮಾನ ಬಂದದ್ದಿಲ್ಲ, ನಮಗೆ ಶಂಕೆ ಬಾಧಿಸಿದ್ದಿಲ್ಲ. ಆದರೆ ಇವರನ್ನು ನೋಡಿದಾಗ ಯಾಕೋ ಇವರ ಬ್ರಾಹ್ಮಣತ್ವದ ಕುರಿತಾಗಿ ಅನುಮಾನ. ಓ, ಈ ಮೊದಲು ನಿಂತವ ಅವ ಬ್ರಾಹ್ಮಣ ಹೌದಾ? ಅವನ ಕಣ್ಣು ನೋಡಿದರೆ ಕಳ್ಳನನ್ನು ನೋಡಿದಾಗ ಆಗ್ತದೆ. ಅವನ ನಗೆ ನೋಡಿದರೆ ಅಬ್ಬಬ್ಬಬ್ಬಬ್ಬಬ್ಬ, ಆ ನಗೆಯಲ್ಲೇ ಎಷ್ಟು ಮನೆ ಹಾಳು ಮಾಡಿ ತೆಗೆದಿದ್ದಾನು ಏನು. ಆ ನಗೆ ಎನ್ನುವುದು ಕುಹಕದ ನಗೆ. ಆ ಗುಳಿ ಬಿದ್ದ ಕೆನ್ನೆಯ ಹೊಂಡ ನೋಡಿದರೆ ಇನ್ನು ಎಷ್ಟು ಜನ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಏನು. ಹಾಗಾದರೆ ಏನೋ ರಹಸ್ಯ, ಏನೋ ನಿಗೂಢ. ಅವನ ಆ ವ್ಯವಹಾರಕ್ಕೂ ಬಾಹ್ಯವಾದಂತಹ ನೋಟಕ್ಕೂ ಅವನ ಒಳನೋಟಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಬ್ರಾಹ್ಮಣನಾಗಿರ್ಲಿಕ್ಕಿಲ್ಲ. ಮಧ್ಯದಲ್ಲಿ ನಿಂತವ ದೇಹದ ಕಾಠಿಣ್ಯತೆ, ಕೊನೆಯಲ್ಲಿ ನಿಂತವನು ಭುಜದ ಹೆಪ್ಪುಗಟ್ಟುವಿಕೆ, ಇದನ್ನೆಲ್ಲ ನೋಡಿದರೆ
ಇವರು ನಿಜವಾಗಿ ಬ್ರಾಹ್ಮಣರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಬರುವಾಗ 3 ಜನ ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದು ಎಲ್ಲಿಗೆ? ಶ್ರಾದ್ದದ ಮನೆಗೆ. ಅಂದರೆ ಇವರು ಬಂದದ್ದು ಮಾಘಧನ ಶ್ರಾದ್ದ ಮಾಡುವುದಕ್ಕ. ಬರುವಾಗಲೇ ಎಡಗಾಲನ್ನು ಮುಂದಿರಿಸಿದ್ದಾರೆ. ಅಂದರೆ ಗೊತ್ತಾಗುವುದಿಲ್ವಾ ನಮ್ಮ ಮನೆ ತೆಗಿಲಿಕ್ಕೆ ಬಂದವರು ಅಂತ. ಬಲಗಾಲ ಮುಂದಿಟ್ಟರೆ ಸಾಯ್ತಾರ ಇವರು ಕೇಳ್ತೇವೆ. ಆಮೇಲೆ ನಾನು ನಮಸ್ಕರಿಸುವುದಕ್ಕಿಂತ ಮೊದಲೇ ಆಶೀರ್ವಾದ ಮಾಡಿದರು. ಯಾವ ಬ್ರಾಹ್ಮಣರಿಂದ ನಾವು ನಮಸ್ಕಾರ ಮಾಡುವುದಕ್ಕಿಂತ ಮೊದಲು ಅವರು ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಪಡ್ಕೊಂಡವ್ ನೆಗೆದು ಬಿದ್ದು ಹೋದಂತೆ ಲೆಕ್ಕ. ಅಂದರೆ ಇವರು ನನ್ನ ಅಧಪತನಕ್ಕಾಗಿ ಈ ರೀತಿ ವ್ಯವಹರಿಸ್ತಾ ಇದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಚರ್ಯೆ, ಚಟುವಟಿಕೆ, ಮಾತು, ಇವರ ಚಲನ ವಲನವನ್ನೆಲ್ಲ ನೋಡಿದ್ರೆ ವಾಸುಧಾಮರರಿವರಲ್ಲ ಅಲ್ಲ ಅಲ್ಲ ಅಂತ ಆಶ್ಚರ್ಯ, ಅನುಮಾನವೇ ಇಲ್ಲ. ಈ ಮೂವರು ಬ್ರಾಹ್ಮಣರಲ್ಲ ಎನ್ನುವುದು ಸ್ಪಷ್ಟವಾಯಿತು, ಸ್ಫುಟವಾಯಿತು. ಹಾಗಾದ್ರೆ ವೇಷವನ್ನು ಧರಿಸಿ ಇಲ್ಲಿಯವರೆಗೆ ಇವರು ಆಗಮಿಸಿದ್ದಾರೆ, ಅನುಮಾನ ಇಲ್ಲ. ಅಂತಾದ್ರೆ ಯಾಕೆ ಬಂದರು? ಬ್ರಾಹ್ಮಣರಲ್ಲದೆ ಇದ್ದ ಮೇಲೆ ನಮ್ಮ ಮನೆಗೆ ಬರಬೇಕಾದ ಅನಿವಾರ್ಯತೆ ಏನು? ಎನ್ನೊಳು ದುರವ ಬಯಸಿ ಎಲ್ಲಿಯೋ ನಮ್ಮ ವರ್ತಮಾನ ಕೇಳಿದ್ರು. ಒಂದಲ್ಲ ಎರಡಲ್ಲ 87 ಮಂದಿ ಅರಸು ಮಕ್ಕಳನ್ನ ಬಂಧಿಸಿ ಕಾರಾಗೃಹದಲ್ಲಿರಿಸಿದವ ನಾನು. ಹಾಗಾಗಿ ಇವರಿಗೂ ವರ್ತಮಾನ ಗೊತ್ತಾಗಿ ನಮ್ಮಲ್ಲಿ ಹೋರಾಟವನ್ನು ಬಯಸಿ ಬಂದ್ರು. ಹೇಗೆ ಅದು ಬಂದದ್ದೇ ಹೌದು ಅಂತಾದ್ರೆ ಈಗ ಯಾರಿದ್ದಾರೆ? ಯಾರಿದ್ದಾರೆ? ಮಿಡುಕುಳ್ಳವರು 87 ಮಂದಿ ಅರಸು ಮಕ್ಕಳನ್ನು ಕಾರಾಗೃಹದಲ್ಲಿ ಇರಿಸಿರುವ ಮಾಗಧನನ್ನು ತುಡುಕುವುದಕ್ಕೆ, ಹೋರಾಟ ನಡೆಸುವುದಕ್ಕೆ ಯೋಗ್ಯತೆ ಇದ್ದವರು, ಧೈರ್ಯ ಇದ್ದವರು ಯಾರಿದ್ದಾರೆ ಎನ್ನುವುದಾಗಿ ಯೋಚಿಸಿದರೆ ಮಹಿಯಲ್ಲಿ ನಾಗಪುರದ ಅರಸುಗಳು, ಹಸ್ತಿನಾವತಿಯ ಆ ಕೌರವ ಅವ ಬಂದನ, ಅವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಧರ್ಮರಾಯ, ನಮ್ಮಂಥವ್ರ ಮೇಲೆಲ್ಲ ಹೋರಾಟ ಮಾಡುವ ಮನಸ್ಥಿತಿ ಅವನದ್ದಲ್ಲ. ಹಾಗಾಗಿ ಅವನಲ್ಲದೆ ಇದ್ದ ಮೇಲೆ ಯಾದವರು ಹಿಂದೆಮ್ಮೊಡನೆ ಅರೆಗಳಾಗಿ ಕಾದಿಹರು. ಒಂದಲ್ಲ ಎರಡಲ್ಲ 17 ಬಾರಿ ಆ ಯಾದವರನ್ನ ಬೆನ್ನಟ್ಟಿಕೊಂಡು ಹೋಗಿದ್ದೆ. ಪಾಪಿ ಮಕ್ಕಳು 17 ಬಾರಿ ಹೋದಾಗಲೂ ಓಡಿದ್ದೆ. ನಾವು ಹೋಗುವುದು, ಅವ್ರು ಓಡುವುದು, ಸಾಯಿಲಿ ಅಂತ ಬಿಟ್ಟು ಬಂದೆ. ವರ್ತಮಾನ ಗೊತ್ತಾಯಿತು. ಆ ಯಾದವರ ಹಿರಿಯ ಬಲರಾಮ, ಅವನ ತಮ್ಮ ಕೃಷ್ಣ ಹೋಗಿ ಸಮುದ್ರ ಪಾಲಾಗಿರುವಂತಹ ಕುಶಸ್ಥಲಿ ಎನ್ನುವ ಪ್ರದೇಶವನ್ನ ಮೇಲೆತ್ತಿ ಅಲ್ಲಿ ಹೊಸ ನಾಡೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ದ್ವಾರಕಾವತಿ ಪಟ್ಟಣ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ದೊರೆ ಅವ ಬಲರಾಮ, ಕೃಷ್ಣ ಯುವರಾಜ. ಏನು ದ್ವಾರಕೆಯ ವಿಶೇಷ ಅಂತ ಕೇಳಿದೆ. ಎಲ್ಲಿ ನೋಡಿದ್ರು ಬಾಗಿಲುಗಳು, ಯಾವ ಕಡೆ ನೋಡಿದ್ರು ದ್ವಾರ. ಯಾಕೆ ಅಷ್ಟೊಂದು ಬಾಗಿಲು? ನನ್ನ ಮೇಲಿನ ಭಯ. ನಾವು ಈ ಬಾಗಿಲಲ್ಲಿ ಬಂದ್ರು ಅವರು ಆ ಬಾಗಿಲಲ್ಲಿ ಓಡ್ಲಿಕ್ಕೆ, ನಾವು ಆ ಬಾಗಿಲಲ್ಲಿ ಬಂದ್ರು ಅವ್ರು ಈ ಬಾಗಿಲಲ್ಲಿ ಓಡ್ಲಿಕ್ಕೆ. ಎಲ್ಲಿ ಓಡಿದ್ರು ಅವರಿಗೊಂದು ಬಾಗಿಲು ಸಿಗಬೇಕು. ಹಾಗಾಗಿ ನಿರ್ಮಾಣ ಮಾಡಿದರು. ನಮ್ಮ ಹೆಸರು ಹೇಳಿ ಬದುಕು ಸಾಯಲಿ ಅಂತ ಬಿಟ್ಟೆ. ಎಲ್ಲಿಯಾದರೂ ಈಗ ಮತ್ತೆ ಹೋರಾಟಕ್ಕೆ ಅಂತ ಬರುವವರ ಬಲರಾಮ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ ಜನ ಸರಿ ಇರುವಂತೆ. ಅಂದರೆ ಬೆಳಿಗ್ಗೆ ಹೇಳಿದ್ದು ಸಾಯಂಕಾಲ ನೆನಪಿರುವುದಿಲ್ಲ, ಸಾಯಂಕಾಲ ಏನು ಹೇಳಿದ್ದಾನೆ ಅಂತ ಬೆಳಿಗ್ಗೆ ನೆನಪಿರುವುದಿಲ್ಲ. ಅವ ಜೋರಂತೆ.
ಅಲ್ಲ ನಾವೆಲ್ಲ ಆ ವಿಷಯ ಹೇಳಬಾರ್ದು, ನಿಜವಾಗ ಒಂದು ಮರ್ಯಾದೆಯಲ್ಲಿದ್ದವರೆಲ್ಲ. ನಮ್ಮ ವ್ಯಕ್ತಿತ್ವಕ್ಕದ ಹೇಳಿಸಿದ್ದಲ್ಲ, ಆದರೂ ಹೇಳದೇ ಇದ್ರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಬಲರಾಮ ಬಂದಿರಲಿಕ್ಕಿಲ್ಲ. ಇನ್ನು ಅವನ ತಮ್ಮ ಕೃಷ್ಣ ಕೃಷ್ಣ ಬಂದರೆ ಎಷ್ಟು, ಬರದೆ ಹೋದರೆಷ್ಟು. ಸಾಗರೋಪಾಂತದ ಅರಸು ಮಕ್ಕಳು ನಾನು ಭೋಗಿಸಿ ಬಿಟ್ಟಿರುವ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ಪಾದರಕ್ಷೆಗಳು, ನಾನು ಹಳತಾದ ಮೇಲೆ ಬೇಸಾಡಿದ ನನ್ನ ವಸನಗಳು ಅವನಲ್ಲ ಇವನಲ್ಲ ಅಂದರೆ ಸುಮ್ಮನೆ ಯಾಕೆ ಸಮಯ ಹಾಳು ಮಾಡುವುದು, ಹೋಗಿ ಅವರಲ್ಲಿಯೇ ಪ್ರಶ್ನೆ ಮಾಡಿಬಿಡ್ತೇವೆ. ಸತ್ಪುರುಷರಾದವರಿಗೆ ವೇಷಧಾರಿ ಬ್ರಾಹ್ಮಣರೇ ಅಲ್ಲ, ಬ್ರಾಹ್ಮಣ ವೇಷಧಾರಿಗಳೇ, ನೀವು ನಿಜವನ್ನ ಮರೆಸಿ ಬ್ರಾಹ್ಮಣ ವೇಷವನ್ನ ಧರಿಸಿ ನಮ್ಮ ಪುರವನ್ನು ಪ್ರವೇಶ ಮಾಡಿದವರು ಎನ್ನುವುದು ಅರ್ಥ ಆಯಿತು. ತರವೇ ಯಾಕೆ ಮೋಸ ವಂಚನೆ ಏನು? ಜನಪದ